ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ಕೃಷ್ಣಮೂರ್ತಿ ಕೆ. ಕೃಷ್ಣಮೂರ್ತಿ ಅಂತ. ತಾವು ಯಾವ ಗ್ರಾಮ ಪಂಚಾಯತಿ ಒಂದು ಸದಸ್ಯರಾಗಿರುವಂಥದ್ದು ಸರ್? ರಾಮಲಿಂಗಪುರ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂಥದ್ದು. ಇದೇ ಮೊದಲನೇ ಬಾರಿನ ಸರ್ ತಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆಗಿರುವಂಥದ್ದು. ಹೇಗೆ ಅನ್ನಿಸ್ತು ಸರ್? ಮೊದಲನೇ ಬಾರಿ ನಿಂತು ಮೊದಲನೇ ಬಾರಿನೇ ಗೆದ್ದಿದ್ದೀರಾ ತಾವು? ತುಂಬ ಜನಸೇವೆ ಮಾಡಬೇಕು ಅನ್ಸುತ್ತೆ. ಜನಸೇವೆ ಮಾಡೋಕ್ಕೋಸ್ಕರ ಇಲ್ಲಿ ಹಳ್ಳಿಯಲ್ಲಿ ತುಂಬ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನ ನಾವು ದೊಡ್ಡ ಅಧಿಕಾರಿಗಳ ಮುಂದೆ ತಂದು ಸಮಸ್ಯೆ ಬಗೆಹರಿಸ್ಕೋಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ರಾಜಕೀಯ. ಸರ್ ತಮ್ಮ ಕುಟುಂಬದಿಂದ ತಾವೇ ಫಸ್ಟ್ ಟೈಮ್ ಬಂದಿರುವಂಥ ರಾಜಕೀಯಕ್ಕೆ ಬೇರೆ ತಂದೆಯರಿಂದ ಗ್ರಾಮ ಪಂಚಾಯತ್ ಸದಸ್ಯರಾಗಿ. ತಂದೆಯವ್ರ ಹೆಸರು ಸರ್? ಹನುಮಂತಣ್ಣ. ಅವ್ರ ನಂತರ ನೀವೇ ಬಂದಿರುವಂಥದ್ದು. ಸರ್ ಈಗ ನೀವು ಈ ಬಾರಿ ಗೆದ್ದಂಥ ನಿಮ್ಮ ಟೋಟಲ್ ಓಟ್ 500 ಚಿಲ್ಲರೆ. ಎಷ್ಟು ಅಂತರದಲ್ಲಿ ಗೆದ್ದಿರುವಂಥದ್ದು ಸರ್ ತಾವು? ನಾವು 200 ಚಿಲ್ಲರೆ ಅಂತರದಲ್ಲಿ ಗೆದ್ದಿರುವಂಥದ್ದು. ಸರ್ ತಮ್ಮನ್ನು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿರುವಂಥದ್ದು ಸರ್? ನಾವು JDS ಪಕ್ಷದಲ್ಲಿ ಗುರುತಿಸ್ಕೊಂಡಿರುವಂಥದ್ದು. ಎಷ್ಟು ವರ್ಷ ರಾಜಕೀಯ ಒಡನಾಟ ಸರ್ ತಮ್ಮ? ಒಂದು 6-7 ವರ್ಷದ ರಾಜಕೀಯ ಒಡನಾಟ. ಸರ್ ತಮ್ಮ ವೈಯಕ್ತಿಕ ವೃತ್ತಿ? ಕೃಷಿ, ವ್ಯವಸಾಯ ಮಾಡ್ತಿದ್ದಂಥವ್ರು ಯಾವ ರೀತಿ ಒಂದು ರಾಜಕೀಯ ಬರಬೇಕು ಅಂತ ಅನಿಸ್ತು ಸರ್ ತಮಗೆ? ಅದೇ ಇಲ್ಲೇ ಸಮಸ್ಯೆಗಳು ಅದು ನೋಡಿ ನಾವು ಈ ಸಮಸ್ಯೆಗಳನ್ನ ಮೇಲಧಿಕಾರಿಗಳ ಗಮನಕ್ಕೆ ತಂದು ಅದನ್ನ ಸಮಸ್ಯೆ ಬಗೆಹರಿಸ್ಕೋಬೇಕು. ನಾವು ಹಳ್ಳಿ ಇದ್ದಂಥವ್ರು. ಸರ್ ರಾಜಕೀಯ ಬಿಟ್ಟು ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ನಮ್ಮನ್ನು ಗುರುತಿಸ್ಕೊಟ್ಟಿರುವಂಥದ್ದು ಹೌದು ಸರ್. ಈಗ ಒಂದು ಪಂಚಾಯತಿ ಸದಸ್ಯರಾಗಿ 3.5 ವರ್ಷ ಅವಧಿ ಕಳೆದಿದ್ದೀರಾ. ಈ 3.5 ವರ್ಷ ಅವಧಿಯಲ್ಲಿ ಯಾವ ರೀತಿ ಅಂತ ಒಂದು ಅಭಿವೃದ್ಧಿ ಕಾರ್ಯಗಳಾಯಿತು ಸರ್? ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ, ಆಮೇಲೆ ಮನೆಗಳು ಸಮಸ್ಯೆ, ಮತ್ತು ಎಲ್ಲ CC ರೋಡು ಎಲ್ಲ ಕಾಲೋನಿಗಳು, ಮತ್ತು SC ST ಕಾಲೋನಿ, SCP TSP ಗ್ರ್ಯಾಂಟ್ಸನ್ನು ಮನೆ MLA ಅವ್ರ ಹತ್ರ ಮಾತಾಡಿ ಅವ್ರ ಕಡೆಯಿಂದ ನಾವು ಆ ಇಲಾಖೆಯಿಂದ ಮಂಜೂರು ಮಾಡಿಸ್ಕೊಂಡು ಎಲ್ಲ ಅಭಿವೃದ್ಧಿ ಕಾರ್ಯಗಳು. ಎಷ್ಟು ಮನೆಗಳು ಕೊಡಿಸಿರ್ಬೋದು ಸರ್ ಒಂದು ಅಂದಾಜು? ಇಲ್ಲಿ ಬಸವ ವಸ್ತಿನಲ್ಲಿ 2009 ಹೊತ್ತಲ್ಲೇ 2010-11 ಅದರಲ್ಲಿ 32 ಮನೆ, ಮತ್ತು IOI ಮತ್ತು ಇಂದಿರಾ ಆವಾಸ್ ಯೋಜನೆ ಅವೆಲ್ಲ ಸೇರಿ ಒಟ್ಟು ಒಂದು 50 ಮನೆ. ಶೌಚಾಲಯಗಳು ಸರ್? ಶೌಚಾಲಯಗಳು ಸುಮಾರು ಮಾಡಿದ್ದಾರೆ. ಅದು ಒಂದು 50-60 ಶೌಚಾಲಯ ಇನ್ನೂ ಕಟ್ಟೋಗಿದ್ದಾರೆ. ಕುಡಿಯೋ ನೀರಿನ ಸೌಲಭ್ಯ ಆಗ್ಬೋದು ಅಥವಾ ವಿದ್ಯುತ್ ವ್ಯವಸ್ಥೆ ಆಗ್ಬೋದು? ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸುತ್ತೆ. ಮತ್ತು ಟ್ರಾನ್ಸ್ಫಾರ್ಮರ್ಗಳು ಅಡಿಷನಾಗೆಲ್ಲ ಹಾಕಿದೆ. ಸುಮಾರು ಸಮಸ್ಯೆ ಬಗೆಹರಿಸುತ್ತೆ. ಇನ್ನು ನಮಗೆ ಮೇಯ್ನ್ ಮುಖ್ಯವಾಗಿ ಒಂದು ರೋಡು ಮಾರ್ಗನಡೆಯಿಂದ ಕರೆಮಾದನಹಳ್ಳಿ ಅದು ಕೂಡ ಈಗ ಟೆಂಡರ್ ಆಗಿದೆ, ಅದು ಪ್ರಗತಿಯಲ್ಲಿದೆ. ಯಾವ ಒಂದು ಸಮಸ್ಯೆ ಕುರಿತು ನೀವು ಬಗೆಹರಿಸಬೇಕು ಅಂತ ಅಂದ್ಕೊಂಡಿರುವಂಥದ್ದು ಸರ್ ತಾವು? ಒಂದು ಎಲೆಕ್ಷನ್ ಗೆದ್ದ ನಂತರ ಯಾವ ಒಂದು ಸಮಸ್ಯೆ? ಇಲ್ಲಿ ಮುಖ್ಯವಾಗಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು. ನಮಗೆ ನಮ್ಮೂರಿನ ಜನಸಂಖ್ಯೆಗೆ ಒಂದು ಹೈಸ್ಕೂಲ್ ಬೇಕು, ಹಾಸ್ಟೆಲ್ ಬೇಕು, ಸುಮಾರು ಸಮಸ್ಯೆಗಳಿದ್ದಾವೆ. ಅವೆಲ್ಲ ಬಗೆಹರಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಒಂದು ಶಾಲಾ ಕಟ್ಟಡಕ್ಕೆ ಅಂಗನವಾಡಿಗೆ ಯಾವ್ದಾರು ಅನುದಾನಗಳಾಗಿದೆ ಸರ್? ಅಂಗನವಾಡಿಗೆ ತಾಲೂಕ್ ಪಂಚಾಯತಿ ಅನುದಾನದಲ್ಲಿ 13 ಫೈನಾನ್ಸ್ ಅನುದಾನದಲ್ಲಿ ಮತ್ತು ಅವರ ಮಹಿಳಾ ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಅವೆಲ್ಲ ಸೇರಿಸಿ ಒಟ್ಟುಗೂಡಿಸಿ ನಾವು ಒಂದು ಹೊಸ ಅಂಗನವಾಡಿ ಕಟ್ಟಡ ಕಟ್ಟಿದ್ದೀವಿ. ಸೊ ಉಳಿದಿರುವಂಥ ಇನ್ನೂ 1.5 ವರ್ಷ ಅವಧಿಯಲ್ಲಿ ಇನ್ಯಾವ ರೀತಿ ಒಂದು ಹೆಚ್ಚಿನ ಬದಲಾವಣೆ ತರ್ಬೋದು ಅಂತ ಅಂದ್ಕೊಂಡಿದ್ದೀವಿ ಸರ್? ಯಾವ್ದಾದ್ರು ಹೊಸ ಯೋಜನೆಗಳಾಗಿರ್ಬೋದು? ಕುಡಿಯೋ ನೀರಿನ ಸಮಸ್ಯೆ ಇದೆ, ಅದನ್ನು ಬಗೆಹರಿಸಬೇಕು. ಇನ್ನೂ ಹೊಸ ಬೋರ್ವೆಲ್ ಎಲ್ಲ ಹಾಕಿ ಸೊ ಒಂದು ಶಿಕ್ಷಣಕ್ಕೋಸ್ಕರ ಒಂದು ಇದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಒಪ್ಪಿಕೊಳ್ತಾರೆ. ಸರ್ ತಮಗೆ ರಾಜಕೀಯ ಗುರುಗಳು ಅಂತ ಇದ್ದಾರೆ ಸರ್? ಇದ್ದಾರೆ. ಅವ್ರ ಹೆಸರು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇದ್ದಾರೆ, ಇದ್ದೇ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಹೇಳ್ಬೋದು, ಹೆಸರು ಹೇಳೋದು ಇಷ್ಟಪಡ್ತಾರೆ. ಓಕೆ ಸರ್, ಈಗ ಮೊದಲನೇ ಬಾರಿ ಒಂದು ಗ್ರಾಮ ಪಂಚಾಯತ್ ಆಯ್ಕೆ ಆಗಿದ್ಕೊಂಡು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದೀರಾ. ಸೊ ಉಳಿದಿರೋ ಇನ್ನು ನೀವು ಇದೇ ರೀತಿ ಒಂದು ತಾಲೂಕು ಮಟ್ಟದಲ್ಲಾಗಲಿ ಅಥವಾ ಜಿಲ್ಲಾ ಮಟ್ಟದಲ್ಲಾಗಲಿ ಸ್ಪರ್ಧಿಸಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ಕೊಂಡು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದೀರಾ. ಇನ್ನೂ ಒಂದು ಉನ್ನತವಾದ ಸ್ಥಾನ ಇದ್ರೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಅವಕಾಶ ಸಿಕ್ಕಿದೆ, ಮತ್ತು ರಿಸರ್ವೇಷನ್ ಎಲ್ಲ ಸಿಕ್ಕಿದ್ರೆ ನಾನು ಮುಂದೆ ಹೋಗಿ ಕೂಡ ಕೆಲಸ ಮಾಡಬೇಕು, ಜನಪರ ಸೇವೆ ಮಾಡಬೇಕು ಅನ್ನೋದು ಅಂದ್ಕೊಂಡಿದ್ದೀನಿ. ಸರ್ ನಿಮ್ಮ ಪಂಚಾಯಿತಿಯ ಉಳಿದ ಸದಸ್ಯರಿಗೆಲ್ಲ 21 ಜನ ಸದಸ್ಯರಲ್ಲಿ ನೀವು ಒಬ್ರು, ಸೊ ಇನ್ನು ಉಳಿದಿರುವಂಥ 20 ಜನ ಸದಸ್ಯರಿಗೆ ಏನೊಂದು ಸಂದೇಶ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ 24 ಮೂಲಕ? ಎಲ್ಲ ಸದಸ್ಯರಿಗೂ ಹೇಳೋದಷ್ಟೇ, ಹಲವಾರು ಇಲಾಖೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಬರ್ತವೆ, ಅದು ಜನಪರ ಕಾರ್ಯಕ್ರಮಗಳು ಹೆಚ್ಚಾಗಿ ಇದ್ದೇ ಇರ್ತವೆ. ಆ ಕಾರ್ಯಕ್ರಮಗಳನ್ನ ಹೋಗಿ ಬೆನ್ನತ್ತಿ ಅವನ್ನ ಹಳ್ಳಿಗೆ ತಂದು ಹಳ್ಳಿ ಜನಕ್ಕೆ ಅನುಕೂಲ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಸರ್ ನೀವು ಈ ಸ್ಥಾನ ಬರ್ಬೇಕಾದ್ರೆ ನಿಮ್ಮ ಗ್ರಾಮದ ಪ್ರತಿಯೊಬ್ಬ ಜನತೆನೂ ಕಾರಣ. ಹೌದು, ಅವರ ಅಷ್ಟೇ ಮೂಲದ ಮತಗಳು ನೀಡಿ ಅಂತರದಿಂದ ಗೆಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿ ಒಂದು ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀರಿ? ಈ ಒಂದು ಮಟ್ಟಕ್ಕೆ ಹೋಗೋಕ್ಕೆ ಆ ಜನ ಕಾರಣ. ಆ
ಜನಗಳಿಗೆ ನಮ್ಮ ಸೇವೆ ಯಾವಾಗಲೂ ಇರುತ್ತೆ. ಯಾವುದೇ ರೀತಿಯಲ್ಲಿ ಅವ್ರ ಸಮಸ್ಯೆನ ಕೇಳ್ಕೊಂಬಂದರೆ ಈ ಥರ ಹೆಲ್ಪ್ ಆಗಬೇಕು, ಸಹಾಯ ಆಗಬೇಕು ಅಂತ ಬಂದರೆ ನಾನು ಯಾವ ರೀತಿ ಒಂದು ಅವರ ಸಮಸ್ಯೆ ಬಂದು ತಮ್ಮಲ್ಲಿ ಬಗೆಹರಿಸ್ಕೊಳ್ತಾರೆ ಸರ್? ಅದೇ ಯಾವುದೇ ಸಹ ಅದೇ ಈ ಥರ ಮನೆ ಇರ್ಬೋದು, ಅದನ್ನು ಗ್ರಾಮ ಸಭೆ ನಿಮ್ಮನ್ನ ಅವರು ಭೇಟಿ ಮಾಡ್ತಾರೆ, ಡೈರೆಕ್ಟ್ ಭೇಟಿ ಮಾಡ್ತಾರೆ? ಕೆಲವರು ಬೇಜಾನ್ ಜನ ಭೇಟಿ ಮಾಡ್ತಾರೆ, ಕೆಲವರು ಹೇಳ್ತಾರೆ, ಫೋನಲ್ಲಿ ಕೂಡ ಹೇಳ್ತಾರೆ ಇಂಥ ಸಮಸ್ಯೆ ಇದೆ ಅಂತ. ನಾವು ಅವರು ಯಾವ ರೀತಿ ನಮಗೆ ಹೇಳ್ತಾರೋ ಆ ರೀತಿ ನಾವು ಸ್ಪಂದಿಸೋಕೆ ಇಷ್ಟಪಡ್ತೀವಿ. ಒಟ್ಟಿನಲ್ಲಿ ಕೆಲಸ ಮಾಡೋದ್ರ ಮೂಲಕ ಒಂದು ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀವಿ. ಓಕೆ ಸರ್, ಇದೇ ರೀತಿಯಾದ ಒಂದು ರಾಜಕೀಯದಲ್ಲಿ ಬೆಳಿತಾರೆ ಅಂತ ಹೇಳ್ತಾ ಇಷ್ಟು ಕಾಲ ಮೂಲಕ ಅಮೂಲ್ಯವಾದ ಸಮಯಗಳಿಗೆ ಧನ್ಯವಾದಗಳು.